ಮೀನುಗಾರಿಕೆಯನ್ನು ನಂಬಿದಂಥ ಸಮುದಾಯ ಇವತ್ತು ಡೈವರ್ಟ್ ಆಗ್ತಾ ಇದೆ. ಅಲ್ಲ, ಮೀನುಗಾರಿಕೆ ಒಂದು ಸಮುದಾಯಕ್ಕೆ ಸೀಮಿತ. ಅದರ ಅಗತ್ಯ ಇದೆಯಾ ಮತ್ತೆ ಅವರು ಮುಂದಕ್ಕೆ ಬರಬೇಕಾಗಿದೆ? ಮೀನುಗಾರಿಕೆ ಎಂಬುದು ಒಂದು ಸಮುದಾಯಕ್ಕೆ ಸೀಮಿತ. ಅದು ಫಿಶಿಂಗ್ ಇದೆ ದೊಡ್ಡ ಇಂಡಸ್ಟ್ರಿ. ಕರಾವಳಿ ಭಾಗದಲ್ಲಿ ಮ್ಯಾಕ್ಸಿಮಮ್ ಜನ ಇವತ್ತು ಮೀನುಗಾರಿಕೆಯನ್ನು ನಂಬಿಕೊಂಡಿದ್ದಾರೆ. ಏಕೆಂದರೆ ಯಾವುದೇ ಜಾತಿಗೆ ಸೀಮಿತವಲ್ಲ, ಅದೊಂದು ಇಂಡಸ್ಟ್ರಿಯಾಗಿ ಇದು ಹೊರಹೊಮ್ಮಿದೆ. ಅದಿಷ್ಟೇ ಮೀನುಗಾರಿಕೆ, ಕರಾವಳಿಯಲ್ಲಿ ಮೀನುಗಾರಿಕೆ ಒಳ್ಳೆ ನಡೆದರೆ ಮಾತ್ರ ಇವತ್ತು ಹೋಟೆಲ್ ಉದ್ಯಮ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಚಿನ್ನದ ಅಂಗಡಿಯವರಿಗೆ ವ್ಯಾಪಾರ ಆಗ್ತದೆ. ಏಕೆಂದರೆ ಇವತ್ತು ಇನ್ಫ್ಲೋ ಔಟ್ಫ್ಲೋ ವ್ಯವಹಾರದಲ್ಲಿ ಟರ್ನ್ ಓವರ್ ಆಗೋದಿದ್ರೆ ಇವತ್ತು ಮೀನುಗಾರಿಕೆ. ಇವತ್ತು ಕರಾವಳಿ ಭಾಗದಲ್ಲಿ ಅಷ್ಟು ದೊಡ್ಡ ಇಂಡಸ್ಟ್ರಿ. ಸುಮಾರು ಮಲ್ಪೆ ಮತ್ತು ಮಂಗಳೂರನ್ನು ನಾವು ಲೆಕ್ಕ ತಗೊಂಡ್ರೆ 20,000 ರಿಂದ 30,000 ಜನರು ದಿನನಿತ್ಯ ಮೀನುಗಾರಿಕೆ ಬಂದು ಹೋಗುವವರು ಇರ್ತಾರೆ. ಮೀನು ಖಾಲಿ ಮಾಡೋರು ಇರ್ಬೋದು, ಎಕ್ಸ್ಪೋರ್ಟರ್ಸ್ ಇರ್ಬೋದು, ಅದನ್ನು ಮನೆ ಮನೆಗೆ ಎದುಕೊಂಡೋಗಿ ಮಾರುವವರು ಇರ್ಬೋದು. ಆ ರೀತಿ ಭಾಳಷ್ಟು ಜನದ ನಂಬಿಕೊಂಡಿದ್ದಾರೆ. ಇವತ್ತು ಮೆಕ್ಯಾನಿಕಲ್ಲಿ ಅದನ್ನು ರಿಪೇರ್ ಮಾಡುವವರು ಇರ್ಬೋದು, ಆಚೆ ಬಡಗಿಗಳಿರ್ಬೋದು, ಭಾಳಷ್ಟು ಅದನ್ನು ಚೈನ್ ಸಿಸ್ಟಮ್ ಆಗಿರ್ತದೆ ಒಂದೊಂದು ರೀತಿಯಲ್ಲಿ. ಇವತ್ತು ಟೆಂಪರೇಚರ್, ಹಾಗಾಗಿ ಡೈವರ್ಟ್ ಅಂತ ಅನ್ನೋದು ಕೇವಲ ಆ ಒಂದು ಕಮ್ಯುನಿಟಿ ಅಲ್ಲ, ಎಲ್ಲರೂ ಇವತ್ತು ಮೀನುಗಾರಿಕೆ ನಂಬಿಕೊಂಡಿದ್ದಾರೆ. ತಮಗೆ ಗೊತ್ತಿರ್ಬೋದು. ಯಾಕಂದರೆ ಇವತ್ತು ಮೀನುಗಾರಿಕೆ ಆದರೆ ಮಾತ್ರ ಜನರಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ವಹಿವಾಟುಗಳಿಗೆ ಸ್ವಲ್ಪ ಹೆಚ್ಚಿನ ವ್ಯವಹಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದುಡ್ಡಿನ ಒಳ ಅರಿವು ಬರ್ತದೆ. ಹೌದು, ಮಳೆಗಾಲದ ಸಂದರ್ಭದಲ್ಲಿ ಮೀನುಗಾರಿಕಾ ಬೋಟುಗಳು ಅಲ್ಲಿ ಧಕ್ಕೆಯಲ್ಲಿ ನಿಂತಿತು ಅಂತ ಹೇಳಿದ್ರೆ ಉಳಿದೆಲ್ಲವೂ ಕೂಡ ಬಿಸ್ನೆಸ್ ಒಮ್ಮೆ ಮೇಲೆ ಮಳೆಗಾಲದಿಂದ ಕಡಿಮೆ ಆಗುವಂಥ ಪರಿಸ್ಥಿತಿ. ಯಾವಾಗ ಅದು ಆರಂಭಗೊಳ್ಳುತ್ತದೆ ಎಲ್ಲ ವಾಣಿಜ್ಯ ಚಟುವಟಿಕೆಗಳು ಬಹಳ ಬಿರುಸಿನಿಂದ ಜರುಗ್ತದೆ ಅಂತ